ಪೊಡವಿಗೊಡೆಯ ಕೃಷ್ಣನ ಸನ್ನಿಧಿಯಲ್ಲಿ ಅಷ್ಟಮಿ ಸಂಭ್ರಮ. ಇಂದು ವಿಟ್ಲಪಿಂಡಿ ಅತ್ಯಂತ ಸಂಭ್ರಮದಿಂದ ನಡೆಯಿತು. ಸಾವಿರಾರು ವೇಷಧಾರಿಗಳು ರಥಬೀದಿಯಲ್ಲಿ ಸುತ್ತು ಬಂದು ಸಂಭ್ರಮಿಸಿದರು. ಇವರ ಜೊತೆ ವಿವಿಧ ಭಾಗಗಳಿಂದ ಆಗಮಿಸಿದ ಕೃಷ್ಣ ಭಕ್ತರು ಈ ವೇಷಗಳ ಅದ್ಭುತ ನಾಟ್ಯಕ್ಕೆ ಮನಸೋತರು. ಇನ್ನು ಪರ್ಯಾಯ ಕೃಷ್ಣಾಪುರದ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು. ಇದೇ ಸಂದರ್ಭದಲ್ಲಿ ರಥೋತ್ಸವ ನಡೆಯಿತು. ನಿನ್ನೆ ರಾತ್ರಿ ಉಡುಪಿಯ ಕೃಷ್ಣ ಮಠದಲ್ಲಿ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಕೃಷ್ಣನಿಗೆ ಅರ್ಘ್ಯ ಪ್ರದಾನ ಮಾಡಿದ್ದಾರೆ. ಪರ್ಯಾಯ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಹಾಲು ಹಾಗೂ ನೀರಿನ ಮೂಲಕ ಚಂದನಿಗೆ ಹಾಗೂ ಕೃಷ್ಣದೇವರಿಗೆ ಅರ್ಘ್ಯ ಸಮರ್ಪಣೆ ಮಾಡಿದ್ದಾರೆ. ಅರ್ಘ್ಯ ಸಮರ್ಪಣೆ ಬಳಿಕ ಉಂಡೆ ಚಕ್ಕುಲಿಗಳನ್ನ ಕೃಷ್ಣನಿಗೆ ಅರ್ಪಿಸಿದ್ದಾರೆ ಪರ್ಯಾಯ ಶ್ರೀಗಳು. ಮಹಾಮಂಗಳಾರತಿ ಬಳಿಕ ಕೃಷ್ಣನಿಗೆ ಅರ್ಘ್ಯ ಸಮರ್ಪಿಸಿದ ಮಠದ ಅರ್ಚಕರು ಹಾಗೂ ಭಕ್ತರು. ಈ ವೇಳೆ ಕೃಷ್ಣನ ದರ್ಶನ ಪಡೆದಿದ್ದಾರೆ ಖ್ಯಾತ ಕಳನಟ ರವಿಶಂಕರ್. ಇನ್ನು ಉಡುಪಿಯ ಅಷ್ಟಮಿ ಅಂದ್ರೆ ವೇಷಗಳದ್ದೇ ಕಾರ್ಬಾರು. ನಗರದ ಬೀದಿ ಬೀದಿಗಳಲ್ಲಿ ಹುಲಿ ವೇಷದ ತಾಸೆ ದೋಲಿನ ಶಬ್ದ, ಎಲ್ಲೆಂದರಲ್ಲಿ ಹುಲಿ ವೇಷ. ಇದನ್ನ ನೋಡೋದಕ್ಕೆ ಸಾವಿರಾರು ಜನ ಸೇರ್ತಾರೆ. ಅದೇ ರೀತಿಯಾಗಿ ಉಡುಪಿಯಲ್ಲಿ ಹುಲಿ ವೇಷದ ಜೊತೆ ಹೆಜ್ಜೆ ಹಾಕಿದ್ದಾರೆ ಸ್ಟಾರ್ ನಟ ರಿಷಬ್ ಶೆಟ್ಟಿ. ಉಡುಪಿಯ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮದಲ್ಲಿ ಕೊರಂಗಲ್ಪಾಡಿಯ ನೀಲಗಂಠ ಬಬ್ಬಸ್ವಾಮಿ ಕೊರಗಜ್ಜ ಸನ್ನಿಧಾನದಲ್ಲಿ ರಿಷಬ್ ಶೆಟ್ಟಿ ಸಖತ್ ಸ್ಟೆಪ್ ಹಾಕಿದ್ದಾರೆ.
ಹೆಜ್ಜೆ ಹಾಕಿದ್ದಾರೆ ಅಬತರ ಚಿತ್ರತಂಡದ ಸದಸ್ಯರು. ಹುಲಿವೇಷ ನಡೀತಿರುವ ಸಂದರ್ಭದಲ್ಲಿ ಅಬತರ ಚಿತ್ರ ತಂಡದ ಸದಸ್ಯರು ಕೂಡ ಭಾಗಿಯಾಗಿದ್ದರು.